ನೋಡಿ, ನನಗೆ ಅಶೋಕ್ ರೈತನ್ನು ಶಾಸಕ ಮಾಡಿದ್ದು ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷ ಎಲ್ಲಿ ಬಿಟ್ಟು ಹೋಗುವಂತ ಪ್ರಶ್ನೆನೇ ಇಲ್ಲ. ನಿಮಗೆ ಗೊತ್ತಿರ್ಬೋದು, ಇಡೀ ದೇಶದ ವಿಚಾರಗಳು ತಗೊಂಡ್ರು ಕಾಂಗ್ರೆಸ್ ಬೇರೆ ಬೇರೆ ರಾಜ್ಯಗಳಲ್ಲಿ ಈಗ ಮುಂದೆ ಬರ್ತಾ ಇದೆ. ಮಹಾರಾಷ್ಟ್ರ ದೊಡ್ಡ ಸ್ಟೇಟ್, ಅಲ್ಲಿ ಆಗುವ ಚುನಾವಣೆಗೆ ನಾನು ಮೊನ್ನೆ ಹೋಗಿದ್ದೆ 2 ದಿವಸಕ್ಕೆ. ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಹರಿಯಾಣದಲ್ಲಿ ನೀವು ಮೊನ್ನೆ ನೋಡಿರ್ಬೋದು ಕಾಂಗ್ರೆಸ್ ಪಕ್ಷ ಬರ್ತದೆ. ಆನಂತರ ನಮ್ಮ ಆಮ್ ಆದ್ಮಿ ಪಾರ್ಟಿಯಿಂದಾಗಿ ಸುಮಾರು 18 ಸೀಟು 500ರಿಂದ 1200 ಓಟಿಗೆ ನಾವು ಹೋಗಿದ್ವಿ. ಅದರಿಂದಾಗಿ ಇದಾಗಿದೆ. ಸೊ ಪಕ್ಷದ ಬಗ್ಗೆ ನನ್ನ ಏನು ವಿಚಾರಗಳಿಲ್ಲ. ನಾನು ಬೇರೆ ಪಕ್ಷ ಬದಲಾವಣೆ ಮಾಡುವಂಥದ್ದು. ನಾನು 22 ವರ್ಷ ಬಿಜೆಪಿಯಲ್ಲಿದ್ದೆ. ಅಲ್ಲಿ ಅವಕಾಶಗಳನ್ನು ಕೇಳಿದೆ, ಕೊಡಲಿಲ್ಲ. ಅಭಿವೃದ್ಧಿ ಮಾಡಿ ನಾನೇನು ದುಡ್ಡು ಮಾಡಲಿಕ್ಕೆ ಅಂತ ಯಾವುದೇ ಪಕ್ಷಕ್ಕೆ ಬಂದವನಲ್ಲ. ನಾನು ಉದ್ಯಮಿಯಾಗಿದ್ದೆ. ಒಂದು ಸಲ ನಾನು ಪಕ್ಷದಲ್ಲಿರುವಾಗಲೂ ನೋಡಿ, ನಮ್ಮ ಎಷ್ಟೋ ದೇವಸ್ಥಾನಗಳು, ಭಜನಾ ಮಂದಿರಗಳು, ದೈವಸ್ಥಾನಗಳು ಇವತ್ತು ಕೂಡ ಸರ್ಕಾರಿ ಜಾಗದಲ್ಲಿದೆ. ನಾನು 1 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟದ್ರಲ್ಲಿ 80 ಲಕ್ಷ ವಾಪಸ್ ಬಂದಿದೆ ನನಗೆ. ಯಾಕಂದ್ರೆ ಯಾವುದೇ ದೇವಸ್ಥಾನಗಳು, ಭಜನಾ ಮಂದಿರಗಳು, ನಮ್ಮ ದೈವಸ್ಥಾನಗಳು RTC ಇಲ್ಲ, ದುಡ್ಡು ಕೊಟ್ಟರು ವಾಪಸ್ ಬಂದಿದೆ. ದುಸ್ಥಿತಿ ನೋಡಿ. ನಾನು ಆವಾಗ ಬಿಜೆಪಿಯಲ್ಲಿ ಹೇಳ್ತಾ ಇದ್ದೆ, ನೋಡಿ ಅದನ್ನು ಅಧಿಕೃತ ಮಾಡಿ, ಆ ದೇವರ ಹೆಸರಲ್ಲಿ ಮಾಡಿ. ಚರ್ಚಿಯಲ್ಲಿ, ಮಸೀದಿಯಲ್ಲಿ ಹೈಯೆಸ್ಟ್ ಇರುವಂಥದ್ದು ದೇವಸ್ಥಾನ, ಭಜನಾ ಮಂದಿರಗಳಲ್ಲಿ ಇರುವಂಥದ್ದು. ಇದನ್ನು ಯಾವಾಗ ಮಾಡೋದು? ನಾನು ವಿಧಾನಸಭೆಗೆ ಹೋಗಿ ಫಸ್ಟ್ ದಿವಸ ನನ್ನ ಫಸ್ಟ್ ಪ್ರಶ್ನೆ ತುಳುವಿನ ಬಗ್ಗೆ, ತುಳುವನ್ನು ಹೆಚ್ಚುವರಿ ಭಾಷೆಯನ್ನಾಗಿ ಮಾಡಬೇಕು ಅಂತ. ಆನಂತರ ನನ್ನ 2ನೇ ಪ್ರಶ್ನೆ ಸರ್ಕಾರಿ ಜಾಗದಲ್ಲಿರುವಂಥ ದೇವಸ್ಥಾನ, ಭಜನಾ ಮಂದಿರ, ಚರ್ಚ್, ಮಸೀದಿ ಇದನ್ನೆಲ್ಲ ಆ ಹೆಸರಲ್ಲೇ ಮಾಡಿ ಕೊಡಬೇಕು. ಮುಂದಿನದ್ದು ಬೇಡ, ಹಿಂದೆ ಇದ್ದಾರೆ, ಎಷ್ಟೋ ವರ್ಷದಲ್ಲಿ ಇದ್ದಾರೆ, ಇನ್ನು ಮುಂದೆ ಮಾಡೋದು ಬೇಡ. ಇದನ್ನೆಲ್ಲ ಮಾಡುವ ಅವಶ್ಯಕತೆ ಇದೆ. ಅದನ್ನೆಲ್ಲ ಮಾಡಲಿಲ್ಲ ಬಿಟ್ಟು ನಾನು ಕಾಂಗ್ರೆಸ್ಗೆ ಹೋದೆ. ಕಾಂಗ್ರೆಸ್ ನನಗೆ ಅವಕಾಶವನ್ನು ಕೊಟ್ಟಿದೆ, ಶಾಸಕರನ್ನಾಗಿ ಮಾಡಿದ್ದಾರೆ. ಪಕ್ಷ ಬಿಡುವಂಥದ್ದು ವಿಚಾರಗಳು ಏನಿಲ್ಲ. ನೀವು ಹೇಳಿದಾಗ ಈಗ ನೀವು ಇದಕ್ಕೆ ವಿಶ್ವ ಹಿಂದೂ ಪರಿಷತ್ನ ಕಾರ್ಯಕ್ರಮಕ್ಕೆ ಹೋಗಿದ್ದೀರಿ ಅಂತ ಹೇಳಿದ್ರಿ.